2003 ಡಿಸೆಂಬರ್ 3ನೇ ತಾರೀಕು ಬೆಂಗಳೂರಿನ ರಿಂಗ್ ರೋಡ್ನಲ್ಲಿ ನಡೆದ ಈ ಘಟನೆ ಇಡೀ ಬೆಂಗಳೂರು ಅಲ್ಲದೆ ಇಡೀ ಭಾರತವನ್ನೇ ಶೇಕ್ ಮಾಡಿತ್ತು. ಎಲ್ಲವೂ ಅಂದುಕೊಂಡ ಹಾಗೆ ನಡೆದೇ ಹೋಗಿತ್ತು. ಆದ್ರೆ ಆ ಒಂದು ಚಿಕ್ಕ ತಪ್ಪು ಅವರನ್ನ ಜೀವಾವಧಿ ಶಿಕ್ಷೆಗೆ ಒಳಪಡಿಸುತ್ತೆ ಅಂತ ಎಂದಿಗೂ ಕೂಡ ಅವರು ಅಂದುಕೊಂಡಿರಲಿಲ್ಲ. ಕೊಲೆಗಾರ ಎಷ್ಟು ಸಾಕ್ಷಿಗಳನ್ನ ಬಚ್ಚಿಡುತ್ತಾರೋ ಒಂದಿಲ್ಲ ಒಂದು ಸಾಕ್ಷಿ ಅಥವಾ ಕುರುಹು ಪೊಲೀಸರಿಗೆ ಸಿಕ್ಕೇ ಸಿಗುತ್ತದೆ ಅನ್ನುವುದಕ್ಕೆ ಈ ಒಂದು ಭಯಾನಕ ಘಟನೆ ಸಾಕ್ಷಿಯಾಗಿತ್ತು. ಹೌದು ಸ್ನೇಹಿತರೆ, 2003ರಲ್ಲಿ ನಡೆದ ರಿಂಗ್ ರೋಡ್ ಮರ್ಡರ್ ಕೇಸು ಕೆಲವು ಜನರಿಗೆ ಈಗಲೂ ಕೇಳಿದರೆ ಭಯ ಹುಟ್ಟಿಸುತ್ತದೆ. ಒಬ್ಬ ಹುಡುಗಿ ತನ್ನ ಬಾವಿ ಪತಿಯನ್ನ ಈ ರೀತಿ ಕೊಲೆ ಮಾಡಿಸಬಹುದು ಅನ್ನುವುದು ಕೂಡ ಯಾರು ಕೂಡ ಊಹಿಸಿರಲಿಲ್ಲ. ಹೌದು, ಅದುವೇ ಶುಭಾ ಗಿರೀಶ್ ರಿಂಗ್ ರೋಡ್ ಮರ್ಡರ್ ಕೇಸ್. ಅಷ್ಟಕ್ಕೂ ಈ ಶುಭಾ ಮಾಡಿದ ಪ್ಲಾನ್ ಏನಾಗಿತ್ತು, ಹೇಗೆ ತನ್ನ ಬಾವಿ ಪತಿಯನ್ನ ತನ್ನ ಪ್ರಿಯಕರಿಂದ ಕೊಲ್ಲಿಸಿದ್ದಳು ಅನ್ನುವ ಈ ಬೆಚ್ಚಿ ಬೀಳಿಸುವ ಘಟನೆ ಕೇಳಿದರೆ ಮೈಯೆಲ್ಲ ಜುಮ್ಮೆನಿಸುತ್ತದೆ. ಅದು ನವೆಂಬರ್ 30ನೇ ತಾರೀಕು 2003 ಗಿರೀಶ್ ಹಾಗೂ ಶುಭಾ ಎಂಗೇಜ್ಮೆಂಟ್ ದಿನ. ಗಿರೀಶ್ ಕುಟುಂಬ ಹಾಗೂ ಶುಭಾ ಕುಟುಂಬ ಸಂತೋಷದಲ್ಲಿ ಮುಳುಗಿದ್ದರು. ಯಾಕಂದ್ರೆ ಈ ಎರಡು ಕುಟುಂಬಗಳು ಸುಮಾರು 15 ವರ್ಷಗಳಿಂದ ಒಬ್ಬರನ್ನೊಬ್ಬರು ಬಲ್ಲವರಾಗಿದ್ದರು, ಒಳ್ಳೆಯ ಸ್ನೇಹಿತರಾಗಿದ್ದರು. ಹಾಗೂ ಈ ಒಂದು ಸ್ನೇಹ ಈಗ ಸಂಬಂಧಕ್ಕೆ ತಿರುಗುತ್ತಿದೆ ಅಂತ ಅವರ ಎಲ್ಲ ಸಂಬಂಧಿಕರು ಕೂಡ ಆ ಒಂದು ಎಂಗೇಜ್ಮೆಂಟ್ ನಲ್ಲಿ ಭಾಗವಹಿಸಿದ್ದರು. ಗಿರೀಶ್ ಬೆಂಗಳೂರಿನ ಪ್ರಸಿದ್ಧ ಸಾಫ್ಟ್ವೇರ್ ಕಂಪನಿ ಇಂಟೆಲ್ ಸಾಫ್ಟ್ವೇರ್ ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡುತ್ತಿದ್ದರು. ಶುಭಾ ಬೆಂಗಳೂರಿನ ಪ್ರತಿಷ್ಠಿತ BMS ಲಾ ಕಾಲೇಜಿನಲ್ಲಿ ಲಾ ಓದುತ್ತಿದ್ದರು. ಸಾಫ್ಟ್ವೇರ್ ಕೆಲಸದಲ್ಲಿದ್ದ ಗಿರೀಶ್ ತುಂಬಾನೇ ಸಾಫ್ಟ್ ಆಗಿದ್ದರು. ಭವಿಷ್ಯದಲ್ಲಿ ಒಬ್ಬ ಪ್ರತಿಷ್ಠಿತ ವಕೀಲೆ ಆಗಬೇಕೆಂದು ಶುಭಾ ಕೂಡ ಬಯಸಿದ್ದಳು. ಅವಳು ಅಷ್ಟೇ ಚೂಟಿಯಾಗಿದ್ದಳು. ಆದ್ರೆ ಆ ಎಂಗೇಜ್ಮೆಂಟ್ ನಲ್ಲಿ ಗಿರೀಶ್ ಎಷ್ಟು ಖುಷಿಯಾಗಿದ್ದರೋ ಅಷ್ಟೇ ಶುಭಾ ಒಂದು ರೀತಿ ಯಾವುದೋ ಬೇರೆ ಒಂದು ಲೋಕದಲ್ಲಿ ಇದ್ದ ಹಾಗೆ ಕಾಣಿಸಿಕೊಳ್ಳುತ್ತಿದ್ದಳು. ಅದು ಇಲ್ಲಿ ಸೇರಿದ್ದ ಸ್ನೇಹಿತರಿಗೆ ಸಂಬಂಧಿಕರಿಗೂ ಕೂಡ ವಿಚಿತ್ರ ಅನಿಸಿತ್ತು. ಆದ್ರೆ ನಿಜ ಹೇಳಬೇಕೆಂದ್ರೆ ಶುಭಾಳ ಅಂತರಾಳ ಕೇವಲ ಅವಳ ತಂದೆ ತಾಯಿಗೆ ಮಾತ್ರ ಗೊತ್ತಿತ್ತು. ಆದ್ರೆ ಅವರು ಯಾರಿಗೂ ಕೂಡ ಇದರ ಬಗ್ಗೆ ಹೇಳಿರಲಿಲ್ಲ. ಇದೇ ನೋಡಿ ಶುಭಾಳ ಅಂತರಾಳ ಮುಂದೆ ಅನಾಹುತಕ್ಕೆ ಕಾರಣವಾಗಿದ್ದು. ಎಂಗೇಜ್ಮೆಂಟ್ ಏನೋ ನಡೆದು ಹೋಗುತ್ತದೆ. ಆದ್ರೆ 4 ದಿವಸಗಳ ನಂತರ ನಡೆದ ಆ ಘಟನೆ ಎರಡು ಕುಟುಂಬದಲ್ಲಿ ಭೂಕಂಪವನ್ನೇ ಸೃಷ್ಟಿಸಿತ್ತು. ಅದು ಡಿಸೆಂಬರ್ 3ನೇ ತಾರೀಕು. ಶುಭಾ ಗಿರೀಶನಿಗೆ ಫೋನ್ ಮಾಡುತ್ತಾಳೆ ಹಾಗೂ ಅವತ್ತು ರಾತ್ರಿ ಇಬ್ಬರು ಡಿನ್ನರ್ಗೆ ಹೋಗೋಣ ಅಂತ ಕೇಳಿಕೊಳ್ಳುತ್ತಾಳೆ. ಅದೇ ತಾನೇ ಎಂಗೇಜ್ಮೆಂಟ್ ಆಗಿದ್ದ ಗಿರೀಶ್ಗೆ ಶುಭಾಳ ಮಾತು ಕೇಳಿ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದ. ಶುಭಾ ಹೇಳಿದ ಹಾಗೆ ಅವಳನ್ನ ತನ್ನ 2 ವೀಲರ್ ನಲ್ಲಿ ಪಿಕಪ್ ಮಾಡಿಕೊಂಡು ಒಂದು ಪ್ರತಿಷ್ಠಿತ ರೆಸ್ಟೋರೆಂಟ್ ಗೆ ಡಿನ್ನರ್ ಗೆ ಹೋಗುತ್ತಾರೆ. ಡಿನ್ನರ್ ಮುಗಿಸಿಕೊಂಡು ಕೋರಮಂಗಲ ಹಾಗೂ ಇಂದಿರಾನಗರವನ್ನು ಜೋಡಿಸುವ ರಿಂಗ್ ರೋಡ್ ಮೂಲಕ ಮನೆಗೆ ವಾಪಸ್ಸು ಬರುವಾಗ ಶುಭಾ ತನಗೆ ಏರ್ ವ್ಯೂ ಪಾಯಿಂಟ್ ನಲ್ಲಿ ನಿಂತು ವಿಮಾನ ಹಾರುವುದನ್ನ ಇಳಿಯುವುದನ್ನ ನೋಡಬೇಕೆಂದು ಬಯಸುತ್ತಾಳೆ. ತನ್ನ ಬಾವಿ ಪತಿ ಕೇಳಿದ ಹಾಗೆ ಗಿರೀಶ್ ತನ್ನ ಗಾಡಿಯನ್ನ ನಿಲ್ಲಿಸಿ ಇಬ್ಬರು ರಾತ್ರಿ ಸುಮಾರು 10 ಗಂಟೆಗೆ ರಿಂಗ್ ರೋಡ್ ನಲ್ಲಿರುವ ವ್ಯೂ ಪಾಯಿಂಟ್ ಬಳಿ ವಿಮಾನ ನಿಲ್ದಾಣಕ್ಕೆ ಬರುವ ಹಾಗೂ ಹೋಗುವ ವಿಮಾನಗಳನ್ನ ನೋಡುತ್ತಾ ನಿಲ್ಲುತ್ತಾರೆ. ಆದ್ರೆ ಮುಂದೇನಾಗುತ್ತೆ ಅನ್ನೋದು ಗಿರೀಶ್ಗೆ ಸ್ವಲ್ಪವೂ ಗೊತ್ತಿರಲಿಲ್ಲ. ಹಿಂದಿನಿಂದ ಯಾರೋ ಬಂದು ಕಬ್ಬಿಣದ ರಾಡಿನಿಂದ ಗಿರೀಶನ ತಲೆಗೆ ಹೊಡೆದಿದ್ದಾರೆ. ತಕ್ಷಣವೇ ಗಿರೀಶ್ ಮೂರ್ಛೆ ಹೋಗಿ ಬಿದ್ದಿದ್ದಾರೆ. ಇದನ್ನು ಕಂಡು ಶುಭಾ ಜೋರಾಗಿ ಕಿರಿಚಾಡಲು ಪ್ರಾರಂಭಿಸಿದ್ದಾಳೆ. ಹೆಲ್ಪ್ ಮೀ ಅಂತ ಕೂಗಿದ್ದಾಳೆ. ಎಷ್ಟೋ ಜನ ಅಲ್ಲಿ ಓಡಾಡುತ್ತಿದ್ದರೂ ಕೂಡ ಯಾರು ಕೂಡ ಸಹಾಯಕ್ಕೆ ಬರುವುದಿಲ್ಲ. ಆದ್ರೆ ಯಾವುದೋ ಒಬ್ಬ ಪುಣ್ಯಾತ್ಮ ಕಾರನ್ನ ನಿಲ್ಲಿಸಿ ಗಿರೀಶನನ್ನ ಮತ್ತು ಶುಭಾಳನ್ನ ಕರೆದುಕೊಂಡು ಏರ್ಪೋರ್ಟ್ ರೋಡ್ ನಲ್ಲಿ ಇದ್ದಂತಹ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿಸಿದ್ದಾನೆ. ಮಗನಿಗಾಗಿ ಕಾಯುತ್ತಿದ್ದ ಗಿರೀಶನ ತಂದೆ ತಾಯಿಗೆ ಮಣಿಪಾಲ್ ಆಸ್ಪತ್ರೆಯಿಂದ ಒಂದು ಫೋನ್ ಬರುತ್ತದೆ ಹಾಗೂ ಗಿರೀಶನಿಗೆ ತಲೆಗೆ ಏಟು ಬಿದ್ದಿದೆ ಅಂತ ಹೇಳುತ್ತಾರೆ. ತಕ್ಷಣವೇ ಗಿರೀಶನ ತಂದೆ ತಾಯಿ ಶುಭಾಳಿಗೂ ಕೂಡ ಫೋನ್ ಮಾಡಿದ್ದಾರೆ. ಆಗ ಶುಭಾ ತಾವು ಡಿನ್ನರ್ ಮುಗಿಸಿ ರಸ್ತೆಯಲ್ಲಿ ಬರುವಾಗ ಯಾರೋ ಕಳ್ಳು ಕದಿಮರು ಗಿರೀಶನ ತಲೆಗೆ ಹೊಡೆದು ಓಡಿ ಹೋಗಿದ್ದಾರೆ ಅಂತ ಹೇಳಿದ್ದಾಳೆ. ಎರಡೂ ಕುಟುಂಬಗಳು ಓಡೋಡಿ ಬಂದು ಮಣಿಪಾಲ್ ಆಸ್ಪತ್ರೆಗೆ ಸೇರುತ್ತಾರೆ. ಶುಭಾಗೆ ಸಮಾಧಾನ ಮಾಡುತ್ತಾರೆ. ಎಲ್ಲವೂ ಸರಿ ಹೋಗುತ್ತದೆ ಅಂತ ಸಮಾಧಾನ ಮಾಡಿದ್ದಾರೆ. ಆದ್ರೆ ದುರಾದೃಷ್ಟ ಡಿಸೆಂಬರ್ 4ನೇ ತಾರೀಕು ವೈದ್ಯರು ಎಷ್ಟೇ ಕಷ್ಟಪಟ್ಟರೂ ಗಿರೀಶ್ ನನ್ನ ಮಾತ್ರ ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. 4ನೇ ತಾರೀಕು ಅವರು ಸಾವನ್ನಪ್ಪುತ್ತಾರೆ. ಮುಂದೆ ಏಪ್ರಿಲ್ನಲ್ಲಿ ಮದುವೆಯಾಗಬೇಕಿದ್ದ ಈ ಜೋಡಿ ಜೀವನದಲ್ಲಿ ಭಯಾನಕ ಅನಾಹುತ ನಡೆದೇ ಹೋಗಿತ್ತು. ಮಗನ ಸಾವಿನಿಂದ ತತ್ತರಿಸಿ ಹೋಗಿದ್ದ ಗಿರೀಶನ ತಂದೆ ಒಬ್ಬ ನಿವೃತ್ತ ವಾಯುಸೇನಾ ಅಧಿಕಾರಿ ಬಿ ವೆಂಕಟೇಶ್ ಬೆಂಗಳೂರಿನ ವಿವೇಕ್ ನಗರ್ ಪೊಲೀಸ್ ಠಾಣೆಯಲ್ಲಿ FIR ಒಂದನ್ನ ದಾಖಲಿಸುತ್ತಾರೆ. ಈಗಾಗಲೇ ಈ ಘಟನೆ ಸುದ್ದಿ ಮಾಧ್ಯಮದಲ್ಲಿ ದೊಡ್ಡ ಮಟ್ಟಕ್ಕೆ ಸುದ್ದಿಯನ್ನೇ ಮಾಡಿತ್ತು. ಇದರಿಂದ ಪೊಲೀಸರಿಗೆ ದೊಡ್ಡ ಸಂಕಷ್ಟ ತಂದಿತ್ತು. ಹೇಗಾದರೂ ಮಾಡಿ ಈ ಕೇಸನ್ನ ಆದಷ್ಟು ಬೇಗ ಸಾಲ್ವ್ ಮಾಡಬೇಕೆಂದು ಪೊಲೀಸರು ನಿರ್ಧರಿಸಿ ಈ ಕೇಸ್ ಮೇಲೆ ಇನ್ವೆಸ್ಟಿಗೇಷನ್
ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿಯೇ ಬಿಡುತ್ತಾರೆ. ಈ ಕೇಸಿಗೆ ಮುಖ್ಯ ಸಾಕ್ಷಿ ಗಿರೀಶನ ಭಾವಿ ಪತ್ನಿ ಶುಭಾ ಆಗಿದ್ದರು. ಹೀಗಾಗಿ ಪೊಲೀಸ್ ಠಾಣೆಗೆ ಶುಭಾ ಅವರನ್ನ ಕರೆಸಿ ನಡೆದ ವಿಚಾರವನ್ನೆಲ್ಲ ಪೊಲೀಸರು ತಿಳಿದುಕೊಳ್ಳುತ್ತಾರೆ. ಶುಭಾ ನಡೆದ ವಿಷಯವನ್ನೆಲ್ಲ ಧೈರ್ಯವಾಗಿ ಪೊಲೀಸರ ಮುಂದೆ ಹೇಳಿದ್ದಾಳೆ. ಅಂದು ರಾತ್ರಿ ತಾವು ಡಿನ್ನರ್ಗೆ ಹೋಗಿದ್ದು ವಾಪಸ್ಸು ಬರುವಾಗ ರಿಂಗ್ ರೋಡ್ ನಲ್ಲಿ ನಿಂತು ವಿಮಾನಗಳನ್ನ ನೋಡುತ್ತಿರುವಾಗ ಯಾರೋ 4 ಜನ ಕಳ್ಳರು ಗಿರೀಶನ ತಲೆಗೆ ಹೊಡೆದಿದ್ದು, ಈ ಎಲ್ಲ ವಿಚಾರವನ್ನ ಶುಭಾ ಪೊಲೀಸರಿಗೆ ಸವಿಸ್ತಾರವಾಗಿ ಹೇಳಿದ್ದಾಳೆ. ಪೊಲೀಸರಿಗೆ ಇಲ್ಲಿ ಎಲ್ಲಿಯೂ ಶುಭಾಳ ಮೇಲೆ ಸಂಶಯ ಬರುವುದಿಲ್ಲ. ಇದಕ್ಕೆ ಕಾರಣ ಕೆಲವು ತಿಂಗಳ ಹಿಂದಷ್ಟೇ ಇದೇ ರಿಂಗ್ ರೋಡ್ ನಲ್ಲಿ ಹಲವಾರು ಕಳ್ಳತನ ನಡೆದ ಘಟನೆಗಳು, ದರೋಡೆ ನಡೆದ ಘಟನೆಗಳು ನಡೆದಿದ್ದವು. ಹೀಗಾಗಿ ಅಂತಹದೇ ಒಂದು ಘಟನೆ ಅಂತ ಪೊಲೀಸರು ಅಂದುಕೊಂಡಿದ್ದಾರೆ. ಹೀಗೆ ಅಂತಹ ಕಳ್ಳರನ್ನು ಹಿಡಿಯಲು ವಿವೇಕ್ ನಗರ್ ಪೊಲೀಸರು ಮುಂದಾಗಿದ್ದಾರೆ. ಆದರೆ ಪೊಲೀಸರಿಗೆ ಯಾವುದೇ ರೀತಿಯ ಬ್ರೇಕ್ ಥ್ರೂ ಕೂಡ ಸಿಗುವುದಿಲ್ಲ. ಆದ್ರೆ ವಿವೇಕ್ ನಗರದ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಬೇರೆ ಒಂದು ದೃಷ್ಟಿಕೋನದಿಂದ ಈ ಒಂದು ಕೇಸನ್ನ ನೋಡಬೇಕೆಂದು ಬಯಸಿದ್ದಾರೆ. ಹೀಗಾಗಿ ಅವರು ಗಿರೀಶ್ ತಂದೆ ಬಳಿ ಹೋಗಿ ಎಂಗೇಜ್ಮೆಂಟ್ ದಿನ ರೆಕಾರ್ಡ್ ಮಾಡಿದ್ದ ವಿಡಿಯೋ ನೋಡಲು ಬಯಸಿದ್ದಾರೆ. ವಿವೇಕ್ ನಗರ ಪೊಲೀಸರು ಈ ಎಂಗೇಜ್ಮೆಂಟ್ ವಿಡಿಯೋ ನೋಡಿದಾಗ ಅವರಿಗೆ ಶುಭಾಳ ಹಾವಭಾವ ನೋಡಿ ಒಂದು ತರ ವಿಚಿತ್ರ ಅನಿಸಿದೆ. ಕಾರಣ ಶುಭಾ ಆ ಎಂಗೇಜ್ಮೆಂಟ್ ನಲ್ಲಿ ಅಷ್ಟೊಂದು ಖುಷಿಯಾಗಿ ಇರಲಿಲ್ಲ. ಯಾವುದೋ ಒಂದು ಲೋಕದಲ್ಲಿ ಇದ್ದ ಹಾಗೆ ಅವರಿಗೂ ಕೂಡ ಅನಿಸಿತ್ತು. ಯಾವುದಕ್ಕೂ ಒಮ್ಮೆ ಶುಭಾಳ ಬ್ಯಾಕ್ ಗ್ರೌಂಡ್ ತಿಳಿಯಬೇಕೆಂದು ವಿವೇಕ್ ನಗರ ಪೊಲೀಸರು ಶುಭಾ ಓದುತ್ತಿದ್ದ BMS ಲಾ ಕಾಲೇಜಿಗೆ ಹೋಗಿ ಅವಳ ಬಗ್ಗೆ ವಿಚಾರಣೆ ಮಾಡಿದಾಗ ಅಲ್ಲಿ ಗೊತ್ತಾಗಿದ್ದು ಶುಭಾ ತನಗಿಂತ 2 ವರ್ಷ ಚಿಕ್ಕವನಾಗಿದ್ದ ಅರುಣ್ ವರ್ಮಾ ಎನ್ನುವ ಹುಡುಗನನ್ನ ಪ್ರೀತಿಸುತ್ತಿದ್ದಳು ಅನ್ನುವ ವಿಷಯ. ಪೊಲೀಸರಿಗೆ ಮೊಟ್ಟ ಮೊದಲ ಬಾರಿಗೆ ಈಗ ಶುಭಾಳ ಮೇಲೆ ಅನುಮಾನ ಪ್ರಾರಂಭವಾಗಿದ್ದೇ ಇಲ್ಲಿಂದ. ಹೀಗಾಗಿ ತಕ್ಷಣವೇ ಪೊಲೀಸರು ಅರುಣ್ ವರ್ಮಾ ಅವರನ್ನ ವಿಚಾರಣೆಗೆ ಒಳಪಡಿಸುತ್ತಾರೆ. ವಿಚಾರಣೆ ವೇಳೆ ಅರುಣ್ ವರ್ಮಾ ತನ್ನ ಹಾಗೂ ಶುಭಾಳ ಮಧ್ಯೆ ಪ್ರೀತಿ ಇದ್ದಿದ್ದು ನಿಜ, ಆದ್ರೆ ಅವಳ ಮದುವೆ ಫಿಕ್ಸ್ ಆದ ಮೇಲೆ ನನಗೂ ಅವಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾನೆ. ಹಾಗೂ ಗಿರೀಶ್ ಹತ್ಯೆಯಾದ ದಿನ ಅವನು ಬೆಂಗಳೂರಿನಲ್ಲೇ ಇರಲಿಲ್ಲ ಅಂತ ಕೂಡ ಹೇಳಿಕೊಂಡಿದ್ದಾನೆ. ಇದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡ ಪೊಲೀಸರು ಅರುಣ್ ವರ್ಮಾನನ್ನ ಅಲ್ಲಿಂದ ಬಿಟ್ಟು ಬಿಟ್ಟಿದ್ದಾರೆ. ಆದ್ರೆ ವಿವೇಕ್ ನಗರ ಪೊಲೀಸರು ಈ ಅರುಣ್ ಅನ್ನುವ ಹುಡುಗನ ಮೇಲೆ ಕಣ್ಣಿಟ್ಟಿದ್ದಾರೆ. ಪೊಲೀಸರು ಪೊಲೀಸ್ ಠಾಣೆ ಹೊರಗೆ ಬರುತ್ತಿದ್ದ ಹಾಗೆ ಅರುಣ್ ವರ್ಮಾ ಫೋನ್ ಮಾಡಿದ್ದೆ ಶುಭಾ ಮೊಬೈಲ್ಗೆ ಹಾಗೂ ನಡೆದ ವಿಷಯವನ್ನೆಲ್ಲ ಅವಳಿಗೆ ಸವಿಸ್ತಾರವಾಗಿ ಹೇಳಿದ್ದಾನೆ. ಇದು ಪೊಲೀಸರಿಗೆ ಇನ್ನಷ್ಟು ಸಂಶಯ ಬರುವ ಹಾಗೆ ಮಾಡಿತ್ತು. ಆ ಸಮಯದಲ್ಲಿ ಮೊಬೈಲ್ ಟ್ರ್ಯಾಕಿಂಗ್, ಕಾಲ್ ಟ್ರ್ಯಾಕಿಂಗ್ ಮಾಡುವ ವ್ಯವಸ್ಥೆ ಪೊಲೀಸರಿಗೆ ಇನ್ನೂ ಇರಲಿಲ್ಲ. ಆದ್ರೂ ಈ ಕೇಸನ್ನ ಸಾಲ್ವ್ ಮಾಡಬೇಕೆಂದು ಫೋನ್ ಕಾಲ್ ರೆಕಾರ್ಡ್ ನೋಡಲೇಬೇಕಾಗಿತ್ತು. ಹೀಗಾಗಿ ಶುಭಾಳ ಫೋನ್ ಕಾಲ್ ರೆಕಾರ್ಡ್ಸ್ ಗಳನ್ನ ತೆಗೆದು ನೋಡಿದಾಗ ವಿವೇಕ್ ನಗರ ಪೊಲೀಸರು ಹವಾರಿ ಹೋಗಿದ್ದರು. ಹೌದು, ಡಿಸೆಂಬರ್ 3ನೇ ತಾರೀಕು ಶುಭಾ ಒಂದೇ ಒಂದು ಫೋನ್ ನಂಬರ್ಗೆ ಸುಮಾರು 73 ಬಾರಿ ಫೋನ್ ಅನ್ನ ಮಾಡಿದ್ದು ಹಾಗೂ 100 ಮೆಸೇಜ್ಗಳನ್ನ ಅದೇ ನಂಬರ್ಗೆ ಮಾಡಿದ್ದು ಅವರಿಗೆ ಕಂಡು ಬಂದಿದೆ. ಹೌದು, ಆ ನಂಬರ್ ಬೇರೆ ಯಾರದ್ದು ಅಲ್ಲ, ಅದುವೇ ಅರುಣ್ ವರ್ಮಾ ನಂಬರ್ ಆಗಿತ್ತು. ಇದರಿಂದ ಪೊಲೀಸರಿಗೆ ಕಳ್ಳತನ ದೃಷ್ಟಿ ಬಿಟ್ಟು ಈಗ ಶುಭಾ ಹಾಗೂ ಅರುಣ್ ವರ್ಮಾ ಮೇಲೆ ಹೆಚ್ಚಿಗೆ ಸಂಶಯ ಬರಲು ಪ್ರಾರಂಭವಾಗಿದೆ. ಇಬ್ಬರನ್ನ ಪೊಲೀಸರು ಪೊಲೀಸ್ ಠಾಣೆಗೆ ಕರೆದು ವಿಚಾರ ಮಾಡಲು ಮುಂದಾಗಿದ್ದಾರೆ. ಹಾಗೂ ಇಷ್ಟು ಬಾರಿ ನಿಮ್ಮಿಬ್ಬರ ನಡುವೆ ಒಂದೇ ದಿವಸ ಇಷ್ಟು ಫೋನ್ ಕಾಲ್ ಮಾಡಲು ಯಾವ ಒಂದು ಕಾರಣವಿತ್ತು ಅಂತ ಕೇಳಿದ್ದಾರೆ. ಆಗ ಅದರಲ್ಲಿದ್ದ ಒಬ್ಬ ಇನ್ಸ್ಪೆಕ್ಟರ್ ಶುಭಾ ಹಾಗೂ ಅರುಣ್ ವರ್ಮಾಗೆ ಒಂದು ತಾಕೀತು ಮಾಡಿದ್ದಾರೆ. ಅದೇನೆಂದ್ರೆ ಡಿಸೆಂಬರ್ 3ನೇ ತಾರೀಕು ನಡೆದ ವಿಷಯವೆಲ್ಲ ಹಾಗೂ ನೀವು ಮಾಡಿದ್ದ ವಿಷಯವೆಲ್ಲ ತಮಗೆ ಈಗಾಗಲೇ ಗೊತ್ತಾಗಿದೆ ಅಂತ ಒಂದು ಚಿಕ್ಕ ಸುಳ್ಳು ಹೇಳಿಬಿಟ್ಟಿದ್ದಾರೆ. ಶುಭಾಗೆ ಅಲ್ಲಿಂದಲೇ ನಡುಕ ಪ್ರಾರಂಭವಾಗಿದೆ. ಹೆದರಿ ಶುಭಾ ತಾನು ಮಾಡಿದ್ದ ಎಲ್ಲವೂ ವಿಷಯವನ್ನ ಪೊಲೀಸರಿಗೆ ಗೊತ್ತಾಗಿದೆ ಅಂತ ಗಾಬರಿಯಿಂದ ನಡೆದ ವಿಷಯವನ್ನೆಲ್ಲ ಒಂದೊಂದಾಗಿ ಸವಿಸ್ತಾರವಾಗಿ ಬಾಯಿ ಬಿಟ್ಟಿದ್ದಾಳೆ. ಹೌದು, ತನ್ನ ಹಾಗೂ ಅರುಣ್ ವರ್ಮಾ ಮಧ್ಯೆ ಅಫೇರ್ ಇದ್ದಿದ್ದನ್ನ ಒಪ್ಪಿಕೊಂಡಿದ್ದಾಳೆ. ತಾವಿಬ್ಬರು ಮದುವೆ ಆಗಬೇಕೆಂದು ಕೂಡ ಬಯಸಿದ್ದರು ಹಾಗೂ ಈ ವಿಷಯವನ್ನ ತನ್ನ ತಂದೆ ತಾಯಿಗೂ ಅವಳು ಹೇಳಿದ್ದಳು. ಆದರೆ ಅವಳ ತಂದೆ ತಾಯಿ ಅರುಣ್ ವರ್ಮಾ ಬೇರೆ ಜಾತಿಯ ಹುಡುಗ, ಮದುವೆ ಆದ್ರೆ ಬ್ರಾಹ್ಮಣ ಜಾತಿಯ ಹುಡುಗನನ್ನೇ ಮದುವೆ ಆಗಬೇಕೆಂದು ತಾಕೀತು ಮಾಡಿದ್ದರು. ಅಷ್ಟೇ ಅಲ್ಲದೆ ಗಿರೀಶ್ ನಂತ ಒಳ್ಳೆ ಹುಡುಗ ನಿನ್ನ ಜೀವನದಲ್ಲಿ ಸಿಗಲು ಸಾಧ್ಯವಿಲ್ಲ, ಅವನನ್ನೇ ಮದುವೆ ಆಗಬೇಕೆಂದು ಹಠ ಹಿಡಿದಾಗ ಬಲವಂತವಾಗಿ ಎಂಗೇಜ್ಮೆಂಟ್ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದಾಳೆ. ಎಂಗೇಜ್ಮೆಂಟ್ ಆದ ನಂತರ ನೋಡಿಕೊಂಡರಾಯ್ತು ಅಂತ ಇಬ್ಬರು ಸುಮ್ಮನಾಗಿದ್ದಾರೆ. ಈಗ ಅವಳ ಹಾಗೂ ಅರುಣ್ ಮಧ್ಯೆ ಇದ್ದಿದ್ದು ಗಿರೀಶ್ ಮಾತ್ರ. ಗಿರೀಶ್ನನ್ನ ಅವರಿಬ್ಬರ ಮಧ್ಯದಿಂದ ತೆಗೆದರೆ ಆಯ್ತು ಅಂತ ನಿರ್ಧಾರ ಮಾಡಿ ಅರುಣ್ಗೆ ಹೇಗಾದ್ರೂ ಮಾಡಿ ಗಿರೀಶ್ನನ್ನ ತಮ್ಮಿಬ್ಬರ ಮಧ್ಯದಿಂದ ದೂರ ಮಾಡಬೇಕೆಂದು ಹೇಳಿದ್ದಾಳೆ. ಅರುಣ್ಗೆ ಏನು ಮಾಡಬೇಕೆಂದು ಗೊತ್ತಾಗಿಲ್ಲ. ತನ್ನ ಕೆಲವೊಂದು ಸ್ನೇಹಿತರಿಗೆ ಇದರ ಬಗ್ಗೆ ಮಾತನಾಡಿದಾಗ ಕೆಲವರು ಬೇರೆ ಬೇರೆ ಸಲಹೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಅದರಲ್ಲಿ ವೆಂಕಟೇಶ್ ಅನ್ನುವ ಒಬ್ಬ ವ್ಯಕ್ತಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅನ್ನು ಹೊಂದಿದ್ದ. ಅವನು ಹೇಳಿದ್ದು ಇಷ್ಟೇ, ನಿಮ್ಮಿಬ್ಬರ ಮಧ್ಯೆ ಬಂದಿರುವ ಗಿರೀಶ್ನನ್ನ ಮುಗಿಸಬೇಕೆಂದು. ಅವನು ಹೇಳಿದ ಹಾಗೆ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಗಿರೀಶ್ನನ್ನ ಡಿಸೆಂಬರ್
ನವೆಂಬರ್ 3ನೇ ತಾರೀಕು ಮುಗಿಸಬೇಕೆಂದು ನಿರ್ಧಾರ ಮಾಡಿದ್ದಾರೆ. ಪ್ಲಾನ್ ಪ್ರಕಾರ ಶುಭಾ ಗಿರೀಶನನ್ನ ಊಟಕ್ಕೆ ಕರೆಸಿಕೊಂಡು ರಿಂಗ್ ರೋಡ್ ನಲ್ಲಿ ಇರುವ ಏರ್ ವ್ಯೂ ಪಾಯಿಂಟ್ ನಲ್ಲಿ ನಿಲ್ಲಿಸಿ ಅವನ ಮೇಲೆ ಅಟ್ಯಾಕ್ ಮಾಡುವಂತ ನಿರ್ಧಾರವಾಗಿತ್ತು. ಅದರಂತೆ ಪ್ಲಾನ್ ಮಾಡಿ ಶುಭಾ ರಿಂಗ್ ರೋಡ್ ನಲ್ಲಿ ಗಿರೀಶನನ್ನ ನಿಲ್ಲಿಸಿದ್ದಾಳೆ. ಅದೇ ಸಮಯಕ್ಕೆ ಈ ನಾಲ್ವರು ಅವನನ್ನ ಫಾಲೋ ಮಾಡಿ ಹಿಂದಿನಿಂದ ಬಂದು ಗಿರೀಶ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಹೀಗೆ ಅಲ್ಲಿ ನಡೆದ ವಿಷಯವನ್ನೆಲ್ಲ ಶುಭಾ ಪೊಲೀಸರಿಗೆ ಹೇಳಿದ್ದಾಳೆ. ಆಮೇಲೆ ಪೊಲೀಸರು ಶುಭಾ ಹೇಳಿದ ಮೇರೆಗೆ ಆ ನಾಲ್ವರು ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಹಾಗೂ ಅವರು ಬಳಸಿದ ಕಬ್ಬಿಣದ ರಾಡ್ ಅನ್ನು ಕೂಡ ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಮುಂದೆ ಅವರ ಮೇಲೆ ಚಾರ್ಜ್ ಶೀಟ್ ತಯಾರು ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದಾಗ ನ್ಯಾಯಾಲಯದಲ್ಲಿ ಈ ಒಂದು ಕೇಸು ನಡೆಯುತ್ತಾನೆ ಹೋಗುತ್ತದೆ. ಸುಮಾರು ವರ್ಷ ಈ ಕೇಸು ಕೋರ್ಟ್ ನಲ್ಲಿ ನಡೆಯುತ್ತದೆ. ಜುಲೈ 2010ರಂದು ಕೋರ್ಟ್ ಅರುಣ್ ವರ್ಮಾ, ಶುಭಾ ಹಾಗೂ ಬಾಕಿ ಮೂವರನ್ನ ಜೀವಾವಧಿ ಶಿಕ್ಷೆಗೆ ಒಳಪಡಿಸುತ್ತದೆ. ನೋಡಿದಿರಾ ಸ್ನೇಹಿತರೆ, ಕೇವಲ ಒಂದೇ ಒಂದು ಮಾತು ಗಿರೀಶನಿಗೆ ತನ್ನ ಹಾಗೂ ಅರುಣ್ ಮಧ್ಯೆ ಇದ್ದ ಲವ್ ಸ್ಟೋರಿ ಬಗ್ಗೆ ಹೇಳಿದರೆ ಗಿರೀಶ್ ಒಪ್ಪಿಕೊಳ್ಳುತ್ತಿದ್ದನೋ ಬಿಡುತ್ತಿದ್ದನೋ ಗೊತ್ತಿಲ್ಲ. ಆದ್ರೆ ಅವನ ಜೀವವಾದರೂ ಉಳಿಯುತ್ತಿತ್ತು. ಪಾಪ ಅವನಿಗೆ ನ್ಯಾಯ ಕೊಡಿಸಲು ಹೋಗಿ ಕೊರಗಿ ಅವನ ತಂದೆ ಕೂಡ ಪ್ರಾಣವನ್ನ ಬಿಟ್ಟಿದ್ದರು. ಸ್ನೇಹಿತರೆ, ನಾವು ಈ ಒಂದು ಘಟನೆಯಿಂದ ಕಲಿಯೋದು ಇಷ್ಟೇ. ಮದುವೆ ಆಗುವ ಮುನ್ನ ನಿಮ್ಮ ಮನಸ್ಸಿನಲ್ಲಿ ಬೇರೆ ಯಾರಾದರೂ ಇದ್ದರೆ ದಯವಿಟ್ಟು ಮದುವೆ ಆಗುವ ಗಂಡಾಗಲಿ ಹೆಣ್ಣಾಗಲಿ ಆ ವಿಷಯವನ್ನ ತಿಳಿಸಿ. ಪೋಷಕರು ನಿಮ್ಮ ಹಿತಕ್ಕಾಗಿ ಇದನ್ನ ವಿರೋಧಿಸಬಹುದು. ಆದರೆ ನಿಮ್ಮ ಭಾವಿ ಪತ್ನಿ ಹಾಗೂ ಪತಿಗೆ ವಿಷಯ ಗೊತ್ತಿದ್ದರೆ ನಿಮ್ಮ ಜೀವನವು ಮುಂದೆ ಸುಖಕರವಾಗಬಹುದು ಅನ್ನುವುದು ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ ಹಾಗೂ ಈ ವಿಷಯವನ್ನ ಆದಷ್ಟು ಬೇಗ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿಕೊಳ್ಳಿ.